ಆಗಮಿಸಿದ್ದಾರೆ. ಮೊದಲನೇದಾಗಿ ರೆಸ್ಪೆಕ್ಟೆಡ್ ಡಿಸ್ಟ್ರಿಕ್ಟ್ ಗವರ್ನರ್ ರೋಟರಿ ಡಿಸ್ಟ್ರಿಕ್ಟ್ 3181 ಜೋಸೆಫ್ ಮ್ಯಾಥ್ಯೂ ಸರ್, ನಿಮ್ಮೆಲ್ಲರ ಪರವಾಗಿ ಈ ವೇದಿಕೆಗೆ ಆದರದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಇವರಿಗೆ ನಮ್ಮ ಸ್ಟಾಫ್ ಆದ ರೇಖಾ ಸಿಸ್ಟರ್ ಅವರು ಹೂಗುಚ್ಛವನ್ನು ನೀಡಿ ಸ್ವಾಗತ ಮಾಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಹಾಗೆಯೇ ಅಸಿಸ್ಟೆಂಟ್ ಗವರ್ನರ್ ಗೀತಾನಂದ ಪೈ ಅವರಿಗೂ ಕೂಡ ಈ ವೇದಿಕೆಗೆ ಆದರದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಅವರಿಗೆ ನಮ್ಮ ಸ್ಟಾಫ್ ಆದ ಮನು ಅವರು ಹೂಗುಚ್ಛವನ್ನು ನೀಡಿ ಸ್ವಾಗತ ಕೋರಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಸೇವಾದಳ ಕೊಲ್ಯ ಇದರ ಅಧ್ಯಕ್ಷರು ಶ್ರೀಮತಿ ಸವಿತಾ ಸಂತೋಷ್ ಇವರನ್ನು ಕೂಡ ನಮ್ಮ ಈ ವೇದಿಕೆಗೆ ಆದರಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಇವರಿಗೆ ಸಿಸ್ಟರ್ ರೇಖಾ ಅವರು ಹೂಗುಚ್ಛವನ್ನು ನೀಡಿ ಸ್ವಾಗತ ಕೋರಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಜೋಸೆಫ್ ಮ್ಯಾಥ್ಯೂ ಆರ್ಥಿಕ ಸ್ವಾಗತವನ್ನು ಬಯಸ್ತೇನೆ. ಹಾಗೂ ನಮ್ಮ ಅಸಿಸ್ಟೆಂಟ್ ಗವರ್ನರ್ ಗೀತಾನಂದ ಪೈ ಇವರಿಗೂ ನಾನು ಸ್ವಾಗತವನ್ನು ಬಯಸುತ್ತಾ ಹಾಗೂ ಬಂದಂಥ ಇಲ್ಲಿ ನಮ್ಮ ಆಶೀಸ್ ಕೊಲ್ಯ ಇದರ ಅಧ್ಯಕ್ಷರು ಹಾಗೂ ಅದರ ಸದಸ್ಯ ವರ್ಗದವರಿಗೂ ಹಾಗೂ ನಮ್ಮ ರೋಟರಿ ಮಿತ್ರರಿಗೂ ನಾನು ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೂ ನಾವು ಈ ದಿನ ಮ್ಯಾಟ್ರಸ್ ಮತ್ತು ಆಕ್ಸಿಜನ್ ಗ್ಯಾಸ್ ಸಿಲಿಂಡರ್ ಆ್ಯಕ್ಚುಲಿ ಕಾನ್ಸಂಟ್ರೇಟ್, ಆಮೇಲೆ ಚೇರ್ಸ್ 25 ಚೇರ್ಸ್, ಆಮೇಲೆ 2 ಅಲ್ಮಾರ ಕಾಲೇಜ್ ಅಲ್ಮಾರವನ್ನು ಅವರಿಗೆ ಹಸ್ತಾಂತರಿಸಿದ್ದೇವೆ. ಹಾಗೂ ಈ ಗ್ರೋಸರಿ ಸಾಮಗ್ರಿಗಳನ್ನು ನಮ್ಮ ಆಶೀಸ್ ಕೊಲ್ಯ ಇವರು ಬಹಳ ಉದಾರ ಮನಸ್ಸಿನಿಂದ ಅವರು ಕೂಡ ಅದನ್ನು ದಾನವಾಗಿ ನೀಡಿದ್ದಾರೆ. ಇದನ್ನು ನಮ್ಮ ಡಿಸ್ಟ್ರಿಕ್ಟ್ ಗವರ್ನರ್ ಆದಂಥ ಜೋಸೆಫ್ ಮ್ಯಾಥ್ಯೂ ಅವರು ಸಂಬಂಧಪಟ್ಟ ಆಶ್ರಮದ ಪದಾಧಿಕಾರಿಗಳು ಅದನ್ನು ಹಸ್ತಾಂತರಿಸಬೇಕಾಗಿ ನಾನು ತಮ್ಮಲ್ಲಿ ಕಳಕಳಿಯಿಂದ ವಿನಂತಿಸುತ್ತೇನೆ. ಸರ್ ಎಲ್ಲೋ ಸೋಮೇಶ್ವರದ ಒಂದು ಮೂಲೆಯಲ್ಲಿದ್ದಂಥ ಪಶ್ಚಿಮ ರಿಹ್ಯಾಬ್ ಸೆಂಟರ್ ಅನ್ನ ಹುಡುಕಿಕೊಂಡು ಇಲ್ಲಿವರೆಗೆ ನೀವು ಪಾದಾರ್ಪಣೆ ಮಾಡಿದ್ದೀರಿ. ಇಲ್ಲಿ ಏನ್ ಕೆಲಸ ನಡೀತಿದೆಯಾ ಅಂತ ನೋಡ್ಬಿಟ್ಟು ಈ ಸಂಸ್ಥೆಗೆ ಏನು ಸಹಾಯ ಮಾಡಬೇಕು ಅಂತ ನೀವು ಆಲೋಚನೆ ಮಾಡಿದ್ದು ಖಂಡಿತ ನಮ್ಗೆ ಅದು ಖುಷಿ ಕೊಟ್ಟಿದೆ. ನಾನೊಂದು ಚಿಕ್ಕದಾಗಿ ಈ ಸಂಸ್ಥೆಯ ಒಂದು ಪರಿಚಯ ಮಾಡಲಿಕ್ಕೆ ನಾನು ಇಷ್ಟಪಡ್ತೇನೆ. ಮುಖ್ಯವಾಗಿ ಈ ಸಂಸ್ಥೆ ಪ್ರಾರಂಭವಾಗಿ 9 ವರ್ಷ ಆಯ್ತು, 10ನೇ ವರ್ಷಕ್ಕೆ ಕಾಲಿಡ್ತಾ ಇದೆ. ಈ ಸಂಸ್ಥೆ ಹೆಸರು ಪಶ್ಚಿಮ. ಯಾಕೆ ಪಶ್ಚಿಮ? ಸೂರ್ಯ ಮುಳುಗುವ ದಿಕ್ಕು, ಇಲ್ಲಿ ಜೀವನದ ಸಂಧ್ಯಾ ಕಾಲನೇ ಪಶ್ಚಿಮ. ಈ ಸಂಸ್ಥೆ ಪ್ರಾರಂಭ ಮಾಡಲಿಕ್ಕೆ ಮುಖ್ಯ ಕಾರಣ ಏನು ಅಂದ್ರೆ, ನನ್ನ ತಂದೆ ತಾಯಿಯ ಅನಾರೋಗ್ಯ. ನನ್ನ ತಾಯಿ ಬೆಡ್ ರಿಡನ್ ಆಗಿದ್ರು. ನಾನು ಮಂಗಳೂರಿನ ಲಿಂಕ್ ಡಿ ಅಡಿಕ್ಷನ್ ಸೆಂಟರ್ ಅಲ್ಲಿ ನಾನು ಕೌನ್ಸಿಲರ್ ಆಗಿ ಕೆಲಸ ಮಾಡ್ತಿದ್ದೆ. ಕೆಲಸಕ್ಕೆ ಹೋಗ್ಬೇಕು ಅಂತಾದ್ರೆ ನನ್ನ ತಾಯಿಯನ್ನ ಬೆಳಿಗ್ಗೆ ಎಲ್ಲ ರೆಡಿ ಮಾಡ್ಕೊಂಡು ಹೋಗುವಂಥದ್ದು ಬರುವಾಗ ಸಂಜೆ ಆಗ್ತದೆ. ಸಂಜೆವರೆಗೆ ನನ್ನ ತಾಯಿಯ ಆರೈಕೆ ಮಾಡ್ತಿದ್ದದ್ದು ನನ್ನ ತಂದೆ. ಅವರಿಗೆ ಹುಷಾರಿರಲಿಲ್ಲ, ವಯಸ್ಸಾಗಿತ್ತು. ಆದ್ರೆ ನಾನು ಬರುವಾಗ ಒಂದು ಚಿಕ್ಕ ಮಕ್ಕಳಾಗೆ ಅವ್ರ ಗೇಟ್ ಹತ್ರನೇ ಬಂದು ಕಾಯ್ತಾ ಇರ್ತಿದ್ರು. ಬಂದ ತಕ್ಷಣ ನನ್ನ ಒಳಗೆ ಕರ್ಕೊಂಡು ಹೋಗೋದು. ತಾಯಿಗೆ ಅಂದ್ರೆ ಸ್ಥಿತಿ ತೀರಾ ಗಂಭೀರವಾಗಿತ್ತು. ಆದ್ರೆ ಮಗ ಬಂದ ತಕ್ಷಣ ಏನೋ ಒಂದು ರೀತಿಯ ಖುಷಿ, ಆ ನಗು ಮುಖದಲ್ಲಿ, ಇದು ಯಾವಾಗಲೂ ನಾನು ನೋಡ್ತಾ ಇದ್ದೆ. ಆವಾಗ ನನಗೆ ಅನಿಸಿತ್ತು, ಇವಾಗ ಇವರಿಗೆ ನನ್ನ ಅಗತ್ಯ ಎಷ್ಟಿರ್ತದೆ. ಒಬ್ರು ಹುಷಾರಿಲ್ಲ ಅಂತ ಹೇಳುವಾಗ ಅವ್ರ ಹತ್ರ ನಾವು ಇರ್ಬೇಕಾಗತ್ತೆ. ಆದ್ರೆ ನಮ್ಮ ರುಟೀನ್ ಬದುಕು ಹೇಗಿದೆ ಅಂದ್ರೆ, ಬೆಳಿಗ್ಗೆ ಹೊರಡೋದು, ಸಂಜೆ ವಾಪಸ್ ಬರೋದು. ಆ ಹೊತ್ತಲ್ಲಿ ಆ ಸಮಯದಲ್ಲಿ ಅವರನ್ನು ನೋಡ್ಕೊಳ್ಳಿಕ್ಕೆ ಯಾರು ಇರಲಿಲ್ಲ. ಹೊರಗಡೆಯಿಂದ ಜನ ಮಾಡೋದು ಕೂಡ ಅಷ್ಟು ಸುಲಭ ಅಲ್ಲ, ಜನ ಸಿಗೋದು ಕೂಡ ಇಲ್ಲ. ಯಾಕಂದ್ರೆ ಇವಾಗ ಮನೆ ಕೆಲಸಕ್ಕೆ ಜನ ಸಿಗೋದಿಲ್ಲ. ಅಂತದ್ರಲ್ಲಿ ಈ ಪೇಷಂಟ್ ಅನ್ನು ನೋಡೋದಂತ ಹೇಳುವಾಗ ಸಿಗೋದು ತೀರಾ ಕಷ್ಟ ಇದೆ. ಅಂತ ಪರಿಸ್ಥಿತಿಯಲ್ಲಿರುವಾಗ ನಾನು ಆಲೋಚನೆ ಮಾಡಿದೆ,
ಇಷ್ಟೆಲ್ಲ ಕಷ್ಟಪಟ್ಟ ನನ್ನ ತಂದೆ ತಾಯಿ ಅವರಿಗೋಸ್ಕರ ನಾನು ಏನು ಕೊಡ್ತಾ ಇದ್ದೇನೆ? ಅವರೊಟ್ಟಿಗೆ 24 ಗಂಟೆ ನಾನು ಇನ್ನು ಅವರು ಬದುಕಿದ್ರೆ ಎಷ್ಟು ಸಮಯ ಬದುಕಬಹುದು? ಇವಾಗ ನಾನು ಅವರ ಒಟ್ಟಿಗೆ ಇಲ್ಲ ಅಂದ್ರೆ ಏನಿದು ಬದುಕಿಗೆ ಅರ್ಥ ಅಂತ ನನಗೆ ಅನಿಸಿತು. ಆವಾಗ ನಾನೊಂದು ಯೋಚನೆ ಮಾಡಿದೆ, ಹೇಗಾದ್ರೂ ಅವರ ಒಟ್ಟಿಗೆ ಇರ್ಲಿಕ್ಕೆ ನಾನು ಏನಾದ್ರೂ ಮಾಡ್ಬೇಕು ಅಂತ ಆಲೋಚನೆ ಮಾಡುವಾಗ ನನಗೆ ಯೋಚನೆ ಬಂತು ಏನು ಅಂದ್ರೆ, ಇವತ್ತು ಸಮಸ್ಯೆಗಳಿರೋದು ನನ್ನ ತಂದೆ ತಾಯಿಗೆ ಮಾತ್ರ ಅಲ್ಲ. ಎಷ್ಟೋ ಜನ ಜಗತ್ತಲ್ಲಿ ಎಷ್ಟೋ ಜನ ಏನೋ ಬೇರೆ ಬೇರೆ ಸಮಸ್ಯೆಗೆ ಒಳಗಾದವರಿದ್ದಾರೆ. ಹಾಗಿರುವಾಗ ಇಡೀ ಜಗತ್ತನ್ನು ಬದಲು ಮಾಡಲಿಕ್ಕೆ ಸಾಧ್ಯ ಆಗದೇ ಇರಬಹುದು. ಆದ್ರೆ ನನ್ನ ಕೈಲಾದಷ್ಟು ಮಂದಿಯನ್ನು ನಾನು ಒಟ್ಟು ಹಾಕಿ ಯಾಕೆ ನೋಡಬಾರ್ದು ಎನ್ನುವಂಥದ್ದು ನನ್ನ ಮನಸ್ಸಿಗೆ ಬಂತು. ಆ ಯೋಚನೆಯಿಂದ ಅವರಿಬ್ಬರಿಂದ ನಾನು ಶುರು ಮಾಡಿದ್ದು. ಇವತ್ತು ನಮ್ಮಲ್ಲಿ 104 ಜನ ಇನ್ವೆಸ್ಟ್ ಇದ್ದಾರೆ ಅಂತ ಹೇಳಿಕ್ಕೆ ನಾನು ತುಂಬಾ ಖುಷಿ ಪಡ್ತೇನೆ. ಹಾಗಿರುವಾಗ ಯಾರು ಈ ಇನ್ವೆಸ್ಟ್? ನಮ್ಗೆ ಕೆಲವರಿಗೆ ಮನೆ ಮಂದಿ ಇದ್ದವರು ಕೂಡ ಇದ್ದಾರೆ, ಆದ್ರೆ ಹೆಚ್ಚಿನವರು ನಮ್ಗೆ ಹೀಗೆ ಹೊರಗಡೆ ಸಿಕ್ಕಿದ ಮಾನಸಿಕ ರೋಗಿಗಳಿರ್ಬಹುದು, ಡೆಸ್ಟಿಟ್ಯೂಟ್ಸ್ ಯಾರೋ ಇರಬಹುದು, ಅಂತವರಿಗೆಲ್ಲ ಇಲ್ಲಿ ಚಿಕಿತ್ಸೆ ಕೊಟ್ಟು ಹುಷಾರಾಗಿ ಮತ್ತೆ ಅವರನ್ನ ಅವರ ಮನೆಗೆ ಕಳಿಸುವಂತ ವ್ಯವಸ್ಥೆ ಮಾಡುವಂತ ಕೆಲಸ ಇಲ್ಲಿ ನಾವು ಮಾಡ್ತಾ ಇದ್ದೇವೆ. ಎಷ್ಟೋ ಜನ ಹುಷಾರಾಗಿದ್ದಾರೆ. ಈಗ ನಿಮ್ಗೆ ನೋಡಿದಾಗ ಪಕ್ಕ ನಾರ್ಮಲ್ ನೀಟಾಗಿ ಡ್ರೆಸ್ ಮಾಡಿದ್ದಾರೆ. ಅವರನ್ನ ಆ ಟೈಮಲ್ಲಿ ನೋಡಿದಾಗ ಎಷ್ಟೋ ದಿನ ಸ್ನಾನ ಇಲ್ಲ, ಇಷ್ಟು ಗಡ್ಡ ಬಿಟ್ಟು ಇನ್ನು ಯಾವುದೋ ರೀತಿ ಇದ್ದವರು ಇವತ್ತು ಪಕ್ಕ ನಾರ್ಮಲ್ ಇದ್ದಾರೆ. ಆದ್ರೆ ಕರ್ಕೊಂಡು ಹೋಗುವವರಿಲ್ಲ. ಮನೆಯವರ ಅವರ ಅಡ್ರೆಸ್ ಎಲ್ಲ ಹೇಳ್ತಾರೆ, ನಮ್ಗೆ ವಿಳಾಸ ಎಲ್ಲ ಸಿಕ್ಕಿದೆ, ಆದ್ರೆ ಮನೆಯವರು ತಯಾರಿಲ್ಲದವರಿದ್ದಾರೆ. ಅಂತವರಿಗೆ ಒಂದು ಶಾಶ್ವತ ವ್ಯವಸ್ಥೆ ಆಗ್ಬೇಕು. ಆದ್ರೆ ನಮ್ಮಲ್ಲಿ ಏನು ಕೊರತೆ ಇದೆ ಅಂದ್ರೆ ಜಾಗ ತುಂಬಾ ಇಕ್ಕಟ್ಟು. ಆಗಿರುವಾಗ ಆ ಚಿಕ್ಕ ಒಂದು ಜಾಗದಲ್ಲಿ ನಾವು ಆದಷ್ಟು ವ್ಯವಸ್ಥೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಆದ್ರೆ ಎಷ್ಟೋ ಸರಿ ನಮಗೆ ಫೋನ್ ಬರ್ತದೆ, ಅಲ್ಲಿ ಒಬ್ರು ಪೇಷಂಟ್ ಇದ್ದಾರೆ, ಇಲ್ಲಿ ಒಬ್ಬರು ಇದ್ದಾರೆ, ಆದ್ರೆ ಸ್ಪಂದಿಸ್ಲಿಕ್ಕೆ ಆಗ್ತಾ ಇಲ್ಲ. ಯಾಕೆಂದ್ರೆ ಅಷ್ಟು ಜಾಗ ಇಲ್ಲ. ಆದ್ರೆ ನಮ್ಗೆ ಇವತ್ತು ನಾವು ಖುಷಿ ಪಡ್ತೇವೆ ಏನು ಅಂದ್ರೆ, ನಮ್ಮ ಕೆಲಸವನ್ನ ನೋಡಿ ನೀವುಗಳು ಹತ್ರ ಬಂದು ಇವತ್ತು ದೊಡ್ಡದಾಗಿ ನಮಗೆ ಈ ಕೊಡುಗೆಯನ್ನು ನೀವು ಕೊಟ್ಟಿದ್ದೀರಿ. ಖಂಡಿತ ಇದೆಲ್ಲ ನಮ್ಮ ಇನ್ವೆಸ್ಟ್ಗೆ ಖಂಡಿತ ಉಪಯೋಗಕ್ಕೆ ಬರ್ತದೆ. ಸಾಧಾರಣ ದೊಡ್ಡದಾಗಿ ನೀವು ಈಗ ನೋಡಿ 2 ಕಬಾಟ್ ಇದೆ, 25 ಚೇರ್ಸ್ ಇದೆ, ಜೊತೆಗೆ ರೇಷನ್ ಐಟಮ್ ಇದೆ, 25 ಮ್ಯಾಟ್ರಸ್ ಇದೆ. ಹಾಗೇನೆ ತುಂಬಾ ಅಗತ್ಯದ ಮತ್ತೊಂದು ನಮ್ಮಲ್ಲಿ ಏನು ಈ ಆಕ್ಸಿಜನ್ ಜನರೇಟರ್, ತುಂಬಾ ಕಾಸ್ಟ್ಲಿ ಐಟಮ್ ಎಲ್ಲ. ಆದ್ರೆ ನೀವು ಇಷ್ಟೆಲ್ಲ ನಮಗೆ ಒದಗಿಸಿಕೊಟ್ಟಿದ್ದೀರಿ, ತುಂಬಾ ಯೂಸ್ಫುಲ್. ನಿಮ್ಗೆ ಈ ಸಂದರ್ಭದಲ್ಲಿ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಚಿಕ್ಕ ರೀತಿಯಲ್ಲಿ ವಿವರಣೆಯನ್ನು ಮಾಡಿದಂತಹ ಲೋಕಸಭಾ ಅವರಿಗೆ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ಮುಂದಿನದಾಗಿ ನಮ್ಮದು ಡಿಸ್ಟ್ರಿಕ್ಟ್ ಗವರ್ನರ್ ಸರ್ ನೀವು ಮಾತನಾಡಬೇಕಾಗಿ ಒಂದು ಪ್ರಾಜೆಕ್ಟ್ ಇರ್ತದೆ, ಒಂದು ಡ್ರೀಮ್ ಪ್ರಾಜೆಕ್ಟ್ ಇರ್ತದೆ. ಆ ಪ್ರಾಜೆಕ್ಟ್ ಆ ವರ್ಷಕ್ಕೆ ಪ್ರತಿಯೊಂದು ಕ್ಲಬ್ ಕೇಳೋದು ಈ ಪ್ರಾಜೆಕ್ಟ್ ನಡೆಸ್ಕೊಂಡು ಹೋಗ್ಬೇಕು. ಅದೇ ಥರ ನಂದು ಡ್ರೀಮ್ ಪ್ರಾಜೆಕ್ಟ್ ಜೀವನ್ ಸಂಧ್ಯಾ ಅಂತ. ನಂದು ಕನಸಿದ ಪ್ರಾಜೆಕ್ಟ್ ಜೀವನ್ ಸಂಧ್ಯಾ. ಆ ಜೀವನ್ ಸಂಧ್ಯಾ ಪ್ರಾಜೆಕ್ಟ್ ಯಾಕೆಂದ್ರೆ, ನಾನು ಸುಮಾರು ಓಲ್ಡ್ ಏಜ್ ಹೋಮ್ ವಿಸಿಟ್ ಮಾಡಿ ಅಲ್ಲಿ ಅವ್ರದ್ದು ಕಷ್ಟ ಸುಖ ನಾನು ನೋಡಿದ್ದೇನೆ. ಅದರಿಂದ ನಾನು ನನ್ನ ಟೈಮಲ್ಲಿ ಈ ಪ್ರಾಜೆಕ್ಟ್ ತಗೊಳ್ಬೇಕು ಅಂತ ಆಸೆ. ಬಟ್ ನನಗೆ ಒಂದು ಮಾತು ರೋಗಿ ಹೇಳಿದ್ದು, ಈಸ್ ಹ್ಯಾಪಿ ಟು ಹ್ಯಾವ್ 120 ಅಂತ. ನನಗದು ಅಷ್ಟು ಖುಷಿ ಆಗಿಲ್ಲ. ಯಾಕೆಂದರೆ ಅದು ಆ ನಂಬರ್ ಕಡಿಮೆ ಆಗುವುದು. ಯಾಕೆಂದರೆ ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳು ನಮ್ಮನ್ನೇ ನೋಡಬೇಕು, ತಂದೆ ತಾಯಿಗೆ ಮಕ್ಕಳು ನೋಡಬೇಕು. ನನ್ನ ಆಸೆ ಅದು. ಅವರು ಓಲ್ಡ್ ಏಜ್ ಹೋಮ್ಗೆ ಬರಬಾರ್ದು. ಬಟ್ ವೆನ್ ದರ್ ಇಸ್ ನೋ ಅದರ್ ಆಪ್ಷನ್, ಬೇರೆ ಏನು ಆಪ್ಷನ್ ಇಲ್ಲ ಆದರೆ ಮಾತ್ರ ಓಲ್ಡ್ ಏಜ್ ಹೋಮ್ ಬರೋದು. ಇಲ್ಲಾಂದರೆ ಅವ್ರಿಗೆ ಮಕ್ಕಳ ಜೊತೆ ಆಟ ಆಡಿ ಕಾಲ ಕಳೆಯಿದೆ ಸುಖ, ಹೌದಾನೆ? ಬಟ್ ಇವರು ರೋಗಿತ್ತು ನಿಮಗೆ ಮಗವಾಗಿ ತಂದೆ ತಾಯಿಯಾಗಿ ಇಲ್ಲಿ ಕೆಲಸ ಮಾಡ್ತಾರೆ. ನಿಮಗೆ ಲೈಕ್ ಸನ್ ಒಂದು ಮಗ ಹೇಗೆ ನೋಡ್ತಾ ಇದ್ದೇನೆ, ಅದೇ ಥರ ನಿಮ್ಮನ್ನ ನೋಡಿ ಒಂದು ತಂದೆ ಮಕ್ಕಳಿಗೆ ಹೇಗೆ ನೋಡ್ತಾ ಇದ್ದೇನೆ, ಅದೇ ಥರ ಒಂದು ತಂದೆಯಾಗಿ ಮಗ ಆಗಿ ಈ ಸ್ಟೇಟಿಂಗ್ ಫಾಲೋ ಮಾಡಿ
ರೋಹಿತ್, ನನಗೆ ಭಾಳ ಖುಷಿ ಆಯಿತು. ಯಾಕೆಂದರೆ ನಿಮ್ಮ ಸರ್ವಿಸ್ ಮೆಂಟಾಲಿಟಿ ಇಡೀ ಪ್ರಪಂಚಕ್ಕೆ ಇರಲಿ ಅಂತ ನಾನು ಆಸೆ ಪಡ್ತಾ ಇದ್ದೇನೆ. ನಮ್ಮ ರಾಜ್ಯದಲ್ಲಿ ಸೆಕ್ಯೂರಿಟಿ ಮೆಷರ್ಸ್ ಭಾಳ ಕಡಿಮೆ. ಬೇರೆ ರಾಜ್ಯಕ್ಕೆ ಹೋಗಿ ಅಲ್ಲ, ರೈಟ್ ಫ್ರಮ್ ಬರ್ತ್ ಟು ಡೆತ್ ಗವರ್ಮೆಂಟ್ ನೋಡ್ತಾ ಇದ್ದೇನೆ. ಬಟ್ ನಮ್ಮ ರಾಜ್ಯದಲ್ಲಿ ಅಷ್ಟೊಂದು ಡೆವಲಪ್ ಆಗಿಲ್ಲ. ಸೊ ಸೆಕ್ಯೂರಿಟಿ ಮೆಷರ್ಸ್ ಭಾಳ ಕಡಿಮೆ ಇದೆ. ಅದರಿಂದ ಇದೇ ಥರ ಆರ್ಗನೈಸೇಷನ್ಸ್ ಬರ್ತಾ ಇದೆ. ಸರ್ವಿಸ್ ಓರಿಯೆಂಟೆಡ್ ಮೆಂಟಾಲಿಟಿ ಇರೋದು ಸುಮಾರು ಜನ ಮುಂದೆ ಬಂದು ಈ ಥರ ಸುಮಾರು ಓಲ್ಡ್ ಏಜ್ ಹೋಮ್ಸ್ ಶುರು ಮಾಡ್ತಾ ಇದ್ದೀನಿ. ಅದು ಡೆಸ್ಟಿಟ್ಯೂಟ್ಸ್ಗೆ ಮತ್ತು ಮನೆಯಲ್ಲಿ ನೋಡೋಕ್ಕೆ ಯಾರು ಇಲ್ಲ ಅವ್ರಿಗೆ ಎಲ್ಲ ಅನುಕೂಲ ಆಗ್ತಾ ಇದೆ. ನಿಮಗೆ ದೇವರು ಒಳ್ಳೇದು ಮಾಡಲಿ. ಇನ್ನು ಸುಮಾರು ಒಳ್ಳೆ ಪ್ರಾಜೆಕ್ಟ್ಗಳು ಮಾಡಿ ಇಲ್ಲಿ ಇರುವವರಿಗೆ ಆ ಸದ್ಯ ಟೈಮಲ್ಲಿ ಟುವರ್ಡ್ಸ್ ದಿ ಈವ್ನಿಂಗ್ ಆಫ್ ದರ್ ಲೈಫ್ ಅವ್ರಿಗೆ ಖುಷಿ ಪಡಿಸಿ, ಅವ್ರಿಗೆ ಒಳ್ಳೆಯ ಒಂದು ಮಾನಸಿಕ ಆರೋಗ್ಯ ಕೊಟ್ಟು ಅವ್ರಿಗೆ ಒಳ್ಳೆ ಕೇರ್ ಮಾಡಿ ಮೇಕ್ ದಮ್ ಹ್ಯಾಪಿ ಆ್ಯಂಡ್ ಮೇಕ್ ದಿ ಈವ್ನಿಂಗ್ ಎ ವಂಡರ್ಫುಲ್ ಈವ್ನಿಂಗ್ ಆ್ಯಂಡ್ ಹ್ಯಾಪಿ. ಇಷ್ಟೇ ನನ್ನ ತಂದೆ ತಾಯಿಯ ಹೆಸರಲ್ಲಿ ಇಷ್ಟು ಜನರನ್ನು ನಾನು ನೋಡಲಿಕ್ಕೆ ಸಾಧ್ಯ ಆಗಿದೆ ನನಗೆ ಅನ್ನುವಂಥದ್ದು ಆ ಖುಷಿ. ಯಾರಿಗಾದ್ರೂ ನಿಮ್ಮ ಅನಿಸಿಕೆಗಳನ್ನು ಹೇಳಬೇಕಾಗಿದ್ರೆ ಅದಕ್ಕೆ ಸಭೆಯನ್ನು ಅನುವು ಮಾಡಿ. John, where are you from? ಬೈಂದೂರ್. ಬೆಂದೂರ್. ಎಷ್ಟು ವರ್ಷ ಆಯ್ತು ಇಲ್ಲಿ ಬಂದು? 4 ವರ್ಷ ಆಯ್ತು. ಮನೆಯಲ್ಲಿ ಯಾರ್ಯಾರಿದ್ದಾರೆ? ಯಾರು ಇಲ್ಲ. ಹೇಳಿ, ನಿಮ್ಮ ಮನಸ್ಸಲ್ಲಿ ಏನಾಗಿದೆ ಏನೋ? ಏನ್ ಹೇಳಿದ್ರು? ನಾವು ಬಂದಿದ್ದು ಖುಷಿ ಆಯ್ತು. ಬಂದಿದ್ದು ಖುಷಿ ಆಯ್ತು. ನಿನ್ನೆ ನೋಡಿ, ನಾವು ನಿನ್ನೆ ನೋಡಕ್ ಬಂದಿದ್ದು. ಒಳ್ಳೆ ಮಾಡಿ ನೋಡ್ತಾ ಇದೆ. ಊಟ ಎಲ್ಲ ಒಳ್ಳೆ ಉಂಟು. ಚೆನ್ನಾಗಿ ನೋಡ್ತಾ ಇದ್ರಲ್ಲ. ವೆರಿ ಗುಡ್. ಅಲ್ಲ, ಎಷ್ಟು ಮಕ್ಳಿದೆ? ಮಕ್ಕಳಿಲ್ಲ. ಅಕ್ಕ ಅಣ್ಣ. ಎಷ್ಟು ವರ್ಷ ಆಯ್ತು ಇಲ್ಲಿ ಬಂದು? 1.5 ವರ್ಷ. ನಾವು ಬಂದಿದ್ದು ಖುಷಿ. ನಾವು ನಿನ್ನೆ ನೋಡಿ ಖುಷಿ ಆಗ್ತಾ ಇದ್ರು. ಯಾವ ಊರು? ಮಂಗಳೂರು. ಮನೆಯಲ್ಲಿ ಯಾರು ಇಲ್ಲ? ಯಾರು ಇಲ್ಲ. ಕೊಡಿ. ನಮಸ್ಕಾರ. ತುಂಬಾ ಸಂತೋಷ ಆಯ್ತು. ಸಂತೋಷ ಆಯ್ತು. ಎಲ್ಲಿ ಊರು? ಮಂಗಳೂರು. ಮಂಗಳೂರು ಪಡಿಲ್ಲ. ಮನೆಯಲ್ಲಿ ಯಾರಿದ್ದಾರೆ? ಮನೆಯಲ್ಲಿ ಮಗ ಏನ್ ಮಾಡ್ತಾ ಇದ್ದಾನೆ? ಎಲ್ಲರೂ ಕೆಲಸ ಮಾಡ್ತಾ ಇದ್ದಾರೆ. ಯಾಕೆ ಮಗ ಅಂತ ಇಲ್ಲ? ನೀವು ಮಗನ ಮನೆಯಲ್ಲಿ ಯಾಕೆ ಮಗ ಇಲ್ಲ? ಹೆಣ್ಣು ಮಕ್ಕಳು ಅವ್ರ ಮನೆಯಲ್ಲಿ ಸೇರಿಸೋದಿಲ್ಲ ಮತ್ತೆ ಯಾಕೆ ಅಲ್ಲಿ ಹೋಗೋದಿಲ್ಲ? ಮತ್ತೆ ನಮಗೆ ಇಲ್ಲಿ ಇದ್ದಾರೆ, ಬೇರೆ ಊರಿನವರೆಲ್ಲ ಇದ್ದಾರೆ. ಸುರಿನೆ ಬಾಂಗ್ಲಾದೇಶ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಬಾರ್ಡರ್ ಸುರಿನೆ ಅದಾರ ಬಾಯ್ತಲ್ಲ ರೆತ್ತಿದ್ಯಾ ಇವರು ನಮಗೆ ಸಿಗುವಾಗ ಇದ್ದ ಕಂಡೀಷನ್ ತುಂಬ ಅಂದರೆ ಕೂದಲೆಲ್ಲ ಜಿಡ್ಡು ಕಟ್ಟಿದಾಗೆ ಆ ರೀತಿಯಾಗಿತ್ತು, ಮತ್ತು ತುಂಬ ಸನಕಲಾಗಿದ್ದರು. ಬಟ್ ಈಗ ನಮಗೆ ಈ ಮಾನಸಿಕ ರೋಗದಿಂದ ಹೊರಗಡೆ ಬಂದಿದ್ದಾರೆ.
ಅವರ ಅಡ್ರೆಸ್ ಹೇಳುವಂಥದ್ದು ಅಷ್ಟೊಂದು ಕ್ಲಿಯರ್ ಇಲ್ಲ, ಯಾಕೆಂದರೆ ಮನೆಯಿಂದ ಹೊರಗಡೆ ಬಂದವರಲ್ಲ, ಎಜುಕೇಷನ್ ಇಲ್ಲ. ಅದೆಲ್ಲ ನಾವು ತುಂಬ ಟ್ರೈ ಮಾಡಿದ್ದೇವೆ. ಕೆಲವು ಈಗ ಅಡ್ರೆಸ್ ಹೇಳಿದರೆ ನಾವು ನೆಟ್ಟಲ್ಲೆಲ್ಲ ಹುಡುಕ್ತೇವೆ, ಸರಿ ಒಂದು ರೀತಿ ತಾಳೆ ಆದರೆ ಆ ಪ್ರಕಾರ ನಾವು ಕಳಿಸುವಂಥ ವ್ಯವಸ್ಥೆ ಮಾಡ್ತೀವಿ. ಈಗ 4 years ಆಯಿತು, ಪಕ್ಕ ಹುಷಾರಾಗಿದ್ದಾರೆ, ಮಕ್ಕಳಿದ್ದಾರೆ ಅವರಿಗೆ, ಮತ್ತು ಮನೆಯ ಸಮಸ್ಯೆ ಕೆಲವರೆಲ್ಲ, ಹಾಗೆ ಮಾನಸಿಕ ಸಮಸ್ಯೆಯಿಂದ ಅವರು ಹೊರಗಡೆ ಬಂದವರು. ಹೇಗೆ ನಮಗೆ ಇಲ್ಲಿಯೇ ಅಂಬಿಕಾ ರೋಡಲ್ಲಿ ಸಿಕ್ಕಿದ್ರು. ಬೆನಡಿಕ್ಟ್ ಎಲ್ಲಿ ಮನೆ? ಕಿಣಿಗೊಳಿ. ಇನ್ನು ದೂರ ಹೇರ್ ಎಲ್ಲ ಡೈ ಮಾಡಿ ಬಹಳ ಸ್ಮಾರ್ಟ್ ಆಗಿದೆ. ಅವನಿಗೆ ಅವರಿಗೆ ಹೆಂಗಾಗಿದ್ದಾರೆ ಅಂತ ಹೇಳಿ ಅವರು ಏನಾದ್ರು ಲೈನ್ ಮಾಡ್ತಾ ಇದ್ದಾರೆ, ಲೈನ್ ಹೊಡಿತಾ ಇದ್ದಾರೆ. ಹಾಗೆ ನಮ್ಮ ಜೊತೆ ಬಸಂತಿ ಅವರಿದ್ದಾರೆ. ಬಸಂತಿ ಅವರು ಕೂಡ ಇಲ್ಲಿ ಬಂದು ಈಗ ಪಕ್ಕ ಹುಷಾರಾಗಿದ್ದಾರೆ. ನಮಗೆ ಸರಿಯಾಗಿ ಮನೆಗೆ ಕಳಿಸುವಂಥ ವ್ಯವಸ್ಥೆ ಮಾಡಲಿಕ್ಕೆ ಆಗ್ತಾ ಇಲ್ಲ ಅವರಿಗೆ. ಇವರು ಲೇಡಿ ಘೋಷನ್ ಹತ್ರ ಸಿಕ್ಕಿದ್ದೊಬ್ಬರು ಅಜ್ಜ, ಅವ್ರದ್ದು ನೋಡಿ ಅವರಿಗೆ ಆಕ್ಸಿಡೆಂಟ್ ಆಯಿತು ಬರುವಾಗ, ಕೆಲಸಕ್ಕೆ ಅಂತ ಇಲ್ಲಿ ಬಂದವರು. ಬರುವಾಗ ಅವರಿಗೆ ಆಕ್ಸಿಡೆಂಟ್ ಆಯಿತು, ಯಾರೋ ಅವ್ರ ಜೊತೆಯಲ್ಲಿ ಇದ್ದವರು ಮೆನ್ಲಾಕಲ್ಲಿ ಹಾಕಿಬಿಟ್ಟು ಓಡಿದ್ದಾರೆ. ಮೆನ್ಲಾಕಲ್ಲಿ ಇಷ್ಟೇ ಸಮಯ ಅಂತ ಬಿಡ್ತಾರೆ, ಮತ್ತೆ ಹುಷಾರಾದ್ರೆ ಹೋಗು ಅಂತ ಹೇಳ್ತಾರೆ. ಅವರಿಗೆ ನಡಿಲಿಕ್ಕೆ ಆಗ್ತಿರ್ಲಿಲ್ಲ. ನಮಗೆ ಅಲ್ಲಿ ಲೇಡಿ ಘೋಷನ್ ಹತ್ರ ಸಿಕ್ಕಿದ್ದು, ಗಾಯ ಎಲ್ಲ ಇತ್ತು ಅವರಿಗೆ. ಬಟ್ ಈಗ ಪಕ್ಕ ಏನು ಹುಷಾರಾಗಿದ್ದಾರೆ. ಅವರಿಗೆ ಹೋಗ್ಲಿಕ್ಕೂ ಮನಸ್ಸಿಲ್ಲ, ಅವರಿಗೆ ಇಲ್ಲಿ ಇರ್ತೇನೆ ಅಂತ ಹೇಳ್ತಾ ಇದ್ದಾರೆ. ಅಲ್ಲೇ ಇರಬೇಕು, ಯಾರಿಗೂ ಕೊಡಬಾರ್ದು. ಮತ್ತೆ Showing gratitude is one of the simplest yet most powerful things humans can do for each other. ಕೃತಜ್ಞತೆಯನ್ನು ತೋರಿಸುವುದು ಅಥವಾ ಹೇಳುವುದು ತುಂಬಾ ಸರಳ ಹಾಗೂ ಸುಲಭವಾದುದು. ಆದರೆ ಮಾನವರು ಒಬ್ಬರಿಗೊಬ್ಬರು ಮಾಡಬಹುದಾದ ಅತ್ಯಂತ ಶಕ್ತಿಶಾಲಿಯಾದ ಕೆಲಸದಲ್ಲಿ ಇದು ಒಂದಾಗಿದೆ. ಇಂದು ನಾನು ಇಲ್ಲಿ ನಮ್ಮ ಪಶ್ಚಿಮ ಕಾಲನಿಗೆ ಆಗಮಿಸಿದಂತಹ ಆಕರ್ಷಕ ವ್ಯಕ್ತಿತ್ವವನ್ನು ಹೊಂದಿರುವ ನಮ್ಮ ಮುಖ್ಯ ಅತಿಥಿಗಳಿಗೆ ಧನ್ಯವಾದವನ್ನು ಕೋರುವುದು ತುಂಬಾ ಅನಿವಾರ್ಯವಾಗಿದೆ. ಯಾಕೆಂದರೆ ಇಂಗ್ಲಿಷ್ನಲ್ಲಿ ಒಂದು ಮಾತಿದೆ, ಅದು ಏನಂದ್ರೆ the strongest people make time to help each other even if they were struggling with their own personal demons. Now you are the real strong people today because you were ready to comfort those who are suffering. We are so happy to have someone like you as a support of our address. Thank you so much, sir. ನಮ್ಮನ್ನೆಲ್ಲರೂ ನೀವು ಇಲ್ಲಿ ಆಗಮಿಸಿದ್ದಕ್ಕೆ ಹಾಗೂ ನಮ್ಮನ್ನು ಖುಷಿಪಡಿಸಿದ್ದಕ್ಕೆ, ನಮಗೆಲ್ಲರಿಗೂ ಒಂದು ಹೆಮ್ಮೆಯ ಹೆಗ್ಗಳಿಕೆಯ ದಿನವನ್ನಾಗಿ ಮಾಡಿದ್ದಕ್ಕೆ ಎಲ್ಲರಿಗೂ, ಅಂದ್ರೆ ರೆಸ್ಪೆಕ್ಟೆಡ್ ಡಿಸ್ಟ್ರಿಕ್ಟ್ ಗವರ್ನರ್ ರೋಟರಿ ಡಿಸ್ಟ್ರಿಕ್ಟ್ ಜೋಸೆಫ್ ಮ್ಯಾಥ್ಯೂಸ್ ಸರ್, ದೆನ್ ಗವರ್ನರ್ ಜೋಸೆಫ್ ಮ್ಯಾಥ್ಯೂಸ್ ಸರ್, ದೆನ್ ರೋಟರಿ ಸೇವಾದಳ ಪ್ರೆಸಿಡೆಂಟ್ ರಮಾನಾಥ ಶೆಟ್ಟಿ ಸರ್. Okay. Rotary 3181 district governor. I am the district governor of the Rotary 3181. Every governor will have a dream project, and my dream project was Jeevan Sandhya. That is when the people are towards the end of their life, they should be taken care. We thought that by giving them encouragement, by taking care of them, by communicating with them, they will have a better time towards their end of their life. So many a times what we have seen is the children are not taking care of their parents so well. Many places the elders are not being respected. So we thought that by doing or giving this project to the various clubs, there will be at least once or twice if the clubs visit those people and converse with them and show some affection towards them, they'll be happy. So I am so happy that most of the clubs are doing so well, especially in this project, Jeevan Sandhya. We have seen many destitutes were taken care by such old age homes,
And this old age homes should be helped by the government. As I was telling, in many places, in every country, there is a social security measure for the elderly people. But unfortunately, such well-established social security measures are not there in our country. That may be one of the reasons why the old age homes are becoming more and more. My wish is to reduce the number of old age homes and send the old age people to their own homes so that the children can take care of them. Rotary is doing wonderful services in connection with various activities. Tomorrow we are having the Polio Day. We are having a procession in Mangalore from District Venlock Hospital. Belgaum Hospital to the DC's office. You know that it is Rotary which is responsible for the eradication of polio in the world. It is Rotary which is initiated the eradication of polio in India along with the government. We have spent more than $2 billion for the eradication of polio from Rotary and also collected nearly $8 billion. So totally we have spent about $10 billion for the eradication of polio in the world. We have come very close and we have to complete it. So that is the reason why we are educating the people in order to get the polio drops every year. And tomorrow we have the World Polio Day. We are having the procession. Hope that you will cover the procession in a big way so that the message should be communicated to the entire world. Thank you.